ಉಡುಪಿಯ ಒಂದು ಕಾಲೇಜಿನಿಂದ ಪ್ರಾರಂಭವಾಗಿ ರಾಜ್ಯ ದೇಶಾದ್ಯಂತ ಹಿಜಾಬ್ ಕೇಸರಿ ಗಲಾಟೆ ನಡೀತಾ ಇದೆ. ಆದರೆ ಪಕ್ಕದಲ್ಲೇ ಇರುವ ಸ್ಫೋಟಕ ತುಂಬಿರುವ ಗೋದಾಮಿನಂತಿರುವ ಹಾಗೂ ದೇಶದಲ್ಲೇ ಕೋಮು ಸೂಕ್ಷ್ಮ ಅಂತ ಕುಖ್ಯಾತಿಯನ್ನ ಪಡೆದಂತಹ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಸದ್ದು ಮಾಡದೇ ಇರೋದು ತುಂಬಾ ಜನರಿಗೆ ಆಶ್ಚರ್ಯವಾಗಿರಿಸಿದೆ. ಇದೆಲ್ಲದರ ಮಧ್ಯೆ ಮೃತ ಹೊಂದಿದಂತಹ ಮುಸ್ಲಿಂ ವ್ಯಕ್ತಿಯನ್ನ ದಫನಕ್ಕೆ ಕೊಂಡೊಯ್ತಾ ಇದ್ದಾಗ ಓಕುಳಿ ನೃತ್ಯದಲ್ಲಿದ್ದ ಹಿಂದೂ ಬಾಂಧವರು ದಾರಿ ಬಿಟ್ಟು ಗೌರವ ಸೂಚಿಸಿರೋದು ಇನ್ನೂ ಜಿಲ್ಲೆಯಲ್ಲಿ ಸಾಮರಸ್ಯ ಇದೆ ಅನ್ನೋದನ್ನ ಸಾಬೀತುಪಡಿಸಿದೆ. ಉಪ್ಪಿನಂಗಡಿ ಹಿರಿಯ ವರ್ತಕ ಹಾಗೂ ಸಾಮಾಜಿಕ ಕಾರ್ಯಕರ್ತ ಹಸನಪ್ಪ ಹಾಜಿ ಎಂಬುವರು ಫೆಬ್ರವರಿ 9ರಂದು ನಿಧನ ಹೊಂದಿದ್ರು. ನಿನ್ನೆ ಅವರ ದಫನ ಕಾರ್ಯ ಹಿನ್ನೆಲೆ ಉಪ್ಪಿನಂಗಡಿಯ ಮಾಲಿಕ್ ದಿನಾರ್ ಜುಮಾ ಮಸೀದಿಗೆ ಮೃತದೇಹವನ್ನ ಕೊಂಡೊಯ್ತಾ ಇದ್ರು. ಇದೇ ವೇಳೆ ಅದೇ ರಸ್ತೆಯಲ್ಲಿರುವಂತಹ ವೆಂಕಟರಮಣ ದೇವಸ್ಥಾನದಲ್ಲಿ ಬ್ರಹ್ಮ ರಥೋತ್ಸವ ಸಂಭ್ರಮದ ಪ್ರಯುಕ್ತ ಭಕ್ತರು ಬ್ಯಾಂಡ್ ವಾದ್ಯ ಓಲಗದೊಂದಿಗೆ ಬಣ್ಣದ ಓಕುಳಿಯನ್ನ ಎರಚಿ ಕುಣಿದು ಕುಪ್ಪಳಿಸ್ತಾ ಇದ್ರು. ಅಂತಿಮ ಯಾತ್ರೆ ಬರ್ತಾ ಇದ್ದಂತೆ ಚೆಂಡೆ ಬ್ಯಾಂಡ್ ವಾದ್ಯ ಸದ್ದು ಒಮ್ಮೆಲೆ ನಿಂತು ನರಿತಾ ಇದ್ದವರು ಬದಿಗೆ ಸರಿದು ಮೌನವಾಗಿ ಎದೆ ಮೇಲೆ ಕೈ ಇಟ್ಟು ಮೈನಾ ಕಾಕನಿಗೆ ಗೌರವವನ್ನ ಸಲ್ಲಿಸಿದ್ರು. ಈ ಮೂಲಕ ಕೋಮು ಸೂಕ್ಷ್ಮ ಹಣೆಪಟ್ಟಿಯ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಸಾಮರಸ್ಯ ಇನ್ನೂ ಕೂಡ ಜೀವಂತ ಇದೆ ಅನ್ನೋದನ್ನ ಸಾಬೀತುಪಡಿಸಿದೆ. ಈ ವಿಡಿಯೋವನ್ನ ಸಾಮಾಜಿಕ ಜಾಲತಾಣಗಳಲ್ಲಿ ಹರಿಬಿಟ್ಟಿದ್ದು ಹಲವು ಹಿಂದೂ ಮುಸ್ಲಿಂ ಬಾಂಧವರು ಹಂಚಿ ಭಾವೈಕ್ಯತೆಯ ಸಂದೇಶವನ್ನ ನೀಡುತ್ತಿದ್ದಾರೆ. Esto no,